ನಾವಿವಾಗ ಪಾನೆಮಂಗಳೂರಲ್ಲಿದ್ದೇವೆ. ಇಲ್ಲಿ ಶಾರದನ ಇಟ್ಟಿದ್ದಾರೆ. ನಮ್ಮಲ್ಲಿಗೆ ಈಗ ಹೋಗ್ತಾ ಇಲ್ಲ, ಯಾಕಂದ್ರೆ ಒಂದು ನನ್ನ ಮಗಳು ಮಲಗಿದ್ದಾರೆ. ಮತ್ತೆ ನೋಡಿ ಹೇಗುಂಟು ಗಾಡಿ. ನಾವು ಇಲ್ಲಿಂದ ಇದ್ದೀವಿ, ಬಸ್ನವನು ಎದುರು ಬಂದು ನಿಂತಿದ್ದಾನೆ. ಇದು ನಂದು ಫೇವ್ರೆಟ್ ಜಾಗ, ಕಲ್ಲೂರು ದೇವಸ್ಥಾನ. ಎಲ್ಲ ಕೆಲಸ ಆಗ್ತಾ ಉಂಟು. ಧೂಳಲ್ಲಿ ಮಳೆ ಬಂದ ಮಾತ್ರ ಸ್ವಲ್ಪ ಓಕೆ, ಅದೇ ಕೆಸರು ಇರ್ತದೆ ತುಂಬಾ. ಈಗಲೇ ಓಕೆ, ಸ್ವಲ್ಪ ಪರವಾಗಿಲ್ಲ. ಅದ ಇಲ್ಲದೆ ಫುಲ್ ಕೆಸರು ಇರ್ತದೆ. ನಾನು ಮಳೆ ಬಂದ ಪಾಪ ಇಲ್ಲಿ ನಡೆಯುವವರಿಗೆ ಕಷ್ಟನೇ, ಡೈಲಿ ಓಡಾಡುವವರಿಗೆ ತುಂಬಾ ಪ್ರಾಬ್ಲಮ್ ಆಗೋದು ಟೂ ವೀಲರ್ ಅವರಿಗೆ. ಇದು ಯಾವಾಗ ಆಗ್ತದೇನೆ ಇನ್ನು. ಅದು ಹಾಗೆ ಶುರುವಾಗಿ ಸುಮಾರು ಕೆಲವು ವರ್ಷ ಆಯ್ತು. ಎಂತ ವರ್ಷ ಆಗ್ಲಿಲ್ಲ, ವರ್ಷನೇ ಅಷ್ಟೇ ಆಗಿದೆ. ಮುಂಚೆ ಸ್ಟಾರ್ಟ್ ಆದ್ದು ಇವತ್ತಿನಿಂದ. ಹೌದಾ? ನನಗೆ ನೆನಪಿಲ್ಲ ಸತ್ಯವಾಗ್ಲು. ಇದು ಎಲ್ಲೆಂಟರ್ ಪ್ರಾಜೆಕ್ಟ್ ಆಗಿತ್ತಲ್ಲ, ಅವ್ರು ಕೈ ಬಿಟ್ಟಲ್ಲ ಒಮ್ಮೆ. ಈಗ ಯಾರು ಗೊತ್ತಿಲ್ಲ ನಂಗೆ. KNR ಕನ್ಸ್ಟ್ರಕ್ಷನ್. ಅದೇ. ಓಕೆ ಓಕೆ, ಆಯ್ತು. ಈಗ ಮೋಸ್ಟ್ಲಿ ನಾಗಾರ್ಜುನ ಅನ್ಕೊಳ್ತೀನಿ ನಮ್ಗೆ, ಗೊತ್ತಿಲ್ಲ. ನಾವು ಫಸ್ಟಿಗೆ ಅಲ್ಲಿಗೆ ಹೋಗಿ ಬರೋಣ ಅಂತ ಇದ್ವಿ ಶಾರದೆ. ಮತ್ತೆ ಇಲ್ಲಿ ನೋಡುವಾಗಲೇ ಬೇಡ ಅನಿಸ್ತು, ಇಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಸೀದಾ ಹೋಗ್ತಾ ಇದ್ದೀವಿ. ಮತ್ತೆ ಲೇಟ್ಸ್ ಆಯಿತು ಸ್ವಲ್ಪ. ಇನ್ನು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು, ಹೋಗಿ ಸ್ನಾನ ಆಗಬೇಕು. ಸ್ನಾನ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಹಾಗೆ ಡೈರೆಕ್ಟ್ ಅಲ್ಲಿಗೆ ಹೋಗೋದು. ಅಲ್ಲಿ ಚೆನ್ನಾಗಿದೆ, ಹೊಸ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿ. ಹೊಸ ಅಂದ್ರೆ ಈ ವರ್ಷ ಹೋದ ವರ್ಷ ಅದಲ್ಲ, ಆಯ್ತು ವರ್ಷ ಆಯ್ತು, ತುಂಬಾ 5 ವರ್ಷ ಆಗಿರ್ಬೋದು ಮೇ ಬಿ, ಅಷ್ಟೇ, ಹೆಚ್ಚಾಗ್ಲಿಲ್ಲ. ಚೆನ್ನಾಗಿದೆ ದೇವಸ್ಥಾನ. ಹೌದು, ನನ್ನ ಕೈ ಸಾಕಾಯ್ತು ನಿಮ್ಮ ಮುಖ ತೋರಿಸಿ. ಅದಕ್ಕೆ ರೋಡ್ ಸೈಡ್ ಇಟ್ಕೊಂಡೆ. ನನ್ನ ಮಗ ನಮ್ಮ ಅಮ್ಮ ಹಿಂದೆ ಇದ್ದಾರೆ. ಅವ್ರನ್ನ ನೋಡಿ ಕೂತ್ಕೊಂಡೆ. ಕಾಣ್ತದಿಲ್ವೋ ಗೊತ್ತಿಲ್ಲ ನಂಗೆ, ಮೇಲೆ ಇಟ್ಕೊಂಡಿದ್ದೀನಿ. ಎಲ್ರು ಮುಖ ಸ್ವಲ್ಪ ಕೋಲ್ಡ್ ಆಗ್ಲಿಂದ ಇದ್ರಿ, ಇವನು ಹಿಂದೆ ತಿರುಗಿಸಿ ನೋಡಿ ತೋರಿಸಿ ಕೋಲ್ಡ್ ಆಗ್ಲಿಂದ ಹೇಳ್ತಿದ್ದಾನೆ. ಇದೇ ದೇವಸ್ಥಾನ ನೋಡಿ. ಅಕ್ಕನ ಮಗಳು ಓಡಿ ಬರ್ತಾ ಇದ್ದಾಳೆ. ಮಧ್ಯಾಹ್ನ 3 ಗಂಟೆ ಆಯ್ತು. ಊಟ ಎಲ್ಲ ಮುಗಿಸಿ ಮಕ್ಕಳ ಜೊತೆ ಆಟ ಆಡ್ತಾ ಕೂತಿದ್ವಿ. ಎಂತ ಆಟ ಅಂತಂದ್ರೆ ಹೌಸಿ ಹೌಸಿ ಅಂತೇಳಿ ಒಂದು ಆಟ. ಇದು ಒಂದು ಚೀಟಿ ಬರುತ್ತೆ, ಇದರಲ್ಲಿ ನಂಬರ್ ಇರುತ್ತೆ. ನಾವು ಈ ಕಾಯಿನನ್ನು ತೆಗಿಬೇಕು. ಕಾಯಿನನ್ನು ತೆಗೆದು ಇದರಲ್ಲಿ ನಂಬರ್ನ ಹೇಳಿದಾಗ ಇದಕ್ಕೆ ನಾವಿಲ್ಲಿ ರೌಂಡ್ ಹಾಕೊಳ್ಳೋದು. ರೌಂಡ್ ಹಾಕಿದಾಗ ಇದು ಯಾರ್ದು ಬೇಗ ಫುಲ್ ಆಗುತ್ತೋ ಅವ್ರು ವಿನ್ ಅಂತೇಳಿ. ಎಲ್ಲ ನೋಡಿ, ಒಬ್ರು ಅಲ್ಲಿ ಇಲ್ಲಿ. ಚಾಕ್ಲೇಟ್ ಇಟ್ಟಿದ್ರು, ಅದನ್ನ ಮೊದಲೇ ನಮ್ಮ ಅಕ್ಕ ತಿಂದಾಗಿದೆ. ನಾನೇ ಫಸ್ಟ್ ಬಂದದ್ದು. ಫಸ್ಟ್ ಆಟದಲ್ಲಿ ಇವ್ರು ಫಸ್ಟ್ ವಿನ್ ಆದ್ರು, ಸೆಕೆಂಡ್ ನಾನು, ಥರ್ಡ್ ಬಂದ ಯಾರು? ಥರ್ಡ್ ಇವಳು, ಮತ್ತೆ ಇವಳು ಥರ್ಡ್. ಆಕ್ಚುಲಿ ಸದ್ಯಂದು ಮತ್ತೆ ಅಲ್ಲಿ ಇರ್ತಾರಲ್ಲ ಮಾಲು, ಇವರಿಬ್ರದ್ದು ನಂಬರ್ ಇರಲಿಲ್ಲ. ಇಲ್ಲಿ ಕಾಯಿನ್ 2 ಮಿಸ್ ಉಂಟು ಇದರಲ್ಲಿ, ಹಾಗಾಗಿ ಇರಲಿಲ್ಲ. ಇದಿದ್ರೆ ಮೋಸ್ಟ್ಲಿ ಅವ್ರು ವಿನ್ ಆಗಿದ್ದಿರಬಹುದು. ನೋಡೋಣ, ಈಗ ಆಟ ಶುರು ಮಾಡ್ತೀವಿ. ಸ್ಟಾರ್ಟ್ ಮಾಡ್ತೀನಿ. ಏರ್ವಾಡ್ ನೀ ಪಾಡು ಇಂದ. ಇವಳು ಮೇಲೆ ಹತ್ತು ಕೂತಿದ್ದಾಳೆ, ಎಲ್ಲ ಕೆಳಗೆ ಕೂತಿದ್ದೀವಿ ನಾವು. ಕೆಳಗೆ ನಮ್ಮ ಮಗಳಿಗೆ ಮಲ್ಕೊಂಡಿದ್ದೆ, ಇಲ್ಲಿ ಮಲಗಿದ್ದಾಳೆ, ಹತ್ರ ಕೂತಿದ್ದಾಳೆ ಅವಳು. ಹೇಳು. 15 4 ನನ್ನ ಹತ್ರ ಇಲ್ಲ. ನಿಂತ್ರುಂಟಾ? ಅವಳ ಹತ್ರ ಇಲ್ಲ. 53 ಇಲ್ಲ. ಹುಡುಕಾಡ್ತಿದ್ದಾನೆ. ಉಂಟಾ? ಇಲ್ಲ ಮಾರಾಯ. 61 61 ಸಹ ಇಲ್ಲ. ಇಲ್ಲಿ ಹೇಳೋ ನಂಬರ್ ಯಾವ್ದು ನಾನು ಇಲ್ಲ. 10 ಇಲ್ಲಿ ಉಂಟು. 10 ಉಂಟು. ನಮ್ಮ 10ಗೆ ನಂಬರ್ ಬಂತ. ಇದಕ್ಕೊಂದು ಇಲ್ಲಿ
ರೌಂಡ್ ಹಾಕೋದು 72. ಆಯ್ತು. ಇದು ಹಿಡಿತಾ ಇಲ್ಲ ರೌಂಡ್ ಮಾಡು 10ಗೆ ಒಂದು ರೌಂಡ್. ಓಕೆ ಈ ರೀತಿಯಾಗಿ ನಾವು ಏನಾದರೂ ಒಂದು ಮಾರ್ಕ್ ಮಾಡಿಡೋದು. 52. 52 ಸಹ ಇಲ್ಲ ನನ್ನ ಹತ್ರ. 2. 88. 88. ಇದು ತುಂಬಾ ಈಸಿ ಆಯ್ತಾ ನೋಡಿ, ಮಲ್ಕೊಂಡು ಆಟ ಆಡೋದು ಇದು ನೋಡಿ, 88. ಮಲ್ಕೊಂಡು ಆಟ ಆಡೋದು. 88. 88. ಓಕೆ ನಾವು ಆಟನ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಹೌಸಿ ಹೌಸಿ ಆಗ್ತಾ ಉಂಟು. ಒಬ್ಳು ಮಲ್ಕೊಂಡಿದ್ದಾಳೆ, 33. ಇಲ್ಲಿ ಇಬ್ರು ಇದ್ದಾರೆ, ತಾಯಿ ಮತ್ತೆ ಮಗ. ಹಾಯ್, ಎಷ್ಟು 33. ಇಲ್ಲ 14. 14. ನಂದಿಷ್ಟೇ ಇರುದು. ನಂದು ಒಂದೇ ಒಂದು ನಂಬರ್ ಬಂದದಷ್ಟೇ ಇಷ್ಟೊತ್ತು ಆಟ ಆಡಿ. 45. 45. 45. 45. 45. 20. 20. ನಮ್ಮ ಹತ್ರ ಇಲ್ಲ, ನನ್ನ ಹತ್ರ ಯಾವುದಿಲ್ಲ, ಒಂದೇ ಒಂದು ಬಂದದಷ್ಟೇ. 36. 36. ಇದು ತೆಗಿಯೋರು ಸರಿ ಇಲ್ಲ, ನಮ್ಗೆ ಒಂದು ಸಹ ಬರ್ತಾ ಇಲ್ಲ, ಅವರಿಗೇನೆ ಬರ್ತಾ ಉಂಟು, ತೆಗಿಯುವವರಿಗೇನೆ ಏನೋ ಗೋಲ್ಮಾಲ್ ಆಗ್ತಾ ಉಂಟು ನೋಡಿ. 81. 81. ಈಗ ಬಂತು ನೋಡಿ. 39 ಇಲ್ಲ, ಕುಲಿಕಿಸಿ ಆಗ್ತಾ ಇದ್ದಾರೆ. 90. ಯಾಕಂದ್ರೆ ಆವಾಗದಿಂದ ಅವರಿಗೇನೆ ಬರ್ತಾ ಉಂಟು, ನಮ್ಗೆ ಒಂದೇ ಒಂದು ಬರ್ತಾ ಇಲ್ಲ. ಅದಿತಿದ್ದು ಲಕ್ಕಿ ನಂಬರ್. 87. 87. ಅಬ್ಬಾ ನೋಡಿ, ನಮ್ಮ ಟೀಚರ್. 69. 69. ನೋಡಿ ನಾನು ಇವಾಗ ಫಸ್ಟ್, ನಂದು ಎಲ್ಲ ಮುಗೀತು. ಇಲ್ಲಿ ಸುಮಾ ನಾನು ಫಸ್ಟ್, ಸದ್ವಿನ್ ಸೆಕೆಂಡ್, ಥರ್ಡ್ ಯಾರು? ಇವಳು ಥರ್ಡ್. ಇವಾಗ ಇನ್ನು ಎಲ್ಲಿ ಇವ್ರದಿನ ಆಗ್ಲಿಲ್ಲ. ಇಲ್ಲಿ ನೋಡಿ ಇಷ್ಟು ಬಾಕಿ ತಿನ್ನು. ನಿಮ್ದಾಯ್ತಾ? ಎಲ್ಲಿ ಅದು ಮಲಗಿದ್ದು, ಈಗ ಮಲಗಿ ಆಟ ಆಡೋದು ಆಯ್ತಾ? ಈ ಮಕ್ಕಳದೊಂದು ಕಿರಿಕಿರಿ ಆಯ್ತಾ? ನಾವು ಆಟ ಆಡುವ ಅಂತೇಳಿ ಇವ್ರು ನಾವು ಆಡ್ತೇವೆ, ಹಾಗೆ ಹೀಗೆ ವಿನ್ ಆಗ್ಲಿಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ. ಮುಖ ನೋಡಿ ಹೇಗಾಗಿದೆ, ನೋಡಿ ಬೂದುಗುಂಬಳ ತರ ಆಗಿದೆ. ಹೊಟ್ಟೆ ಕೂಲಿ ಹಲ್ಲು ನೋಡಿ, ಹೊಟ್ಟೆ ಕೂಲಿ ತೋರ್ಸ. ಅಳು ಅಳು ನೋಡಿ, ಅಳು ನೋಡಿ ಎಷ್ಟು ಆಡ್ತಿದ್ದಾನೆ ಸದ್ವಿನ ಆಡೋದು. ಸ್ವಲ್ಪ ಮಲಗಿ ರೆಸ್ಟ್ ಮಾಡಿ ಮತ್ತೆ ಆಟ ಆಡೋಣ. ಒಂದು 5 ಗಂಟೆಗೆ 4:15 ಎದ್ದು ಆಟ ಆಡ್ಲಿಕ್ಕೆ ಉಂಟಾ? ಫಸ್ಟ್ ಅದಕ್ಕೆ ಬಿಸ್ಕೆಟ್ ಅಂತೆ, ನೀನೇ ತಿನ್ನು ತಿನ್ನು. ಓಕೆ ನೋಡಿ, ಆಲ್ರೆಡಿ 3 ವಿಕೆಟ್ ಬಿದ್ದಿದೆ. 1 ವಿಕೆಟ್ ಎತ್ತಿಗೆ 2 ವಿಕೆಟ್ ಬಿದ್ದಿದೆ. ಇನ್ನು ಸ್ವಲ್ಪ ಬಿಸ್ಕೆಟ್ ಕೊಡುದು ಅಮ್ಮ, ನೀವು ಅವಾಗ ಫಸ್ಟ್ ಅಲ್ವಾ ಅದಕ್ಕೆ ಅಂತ. ನಮ್ಗೆಲ್ಲ ಇಲ್ವೇ ಇಲ್ಲ. ಟೀಚರ್ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ. ಆಟ ಆಡಿ ಹೇಗಾಯ್ತು? ಇಲ್ಲ ನೋಡಿ, ಒಂದೇ ಫ್ರೇಮ್ ಅಲ್ಲಿ ನೋಡಿದಾಗ ಇಬ್ರದ್ದು ಸೇಮ್ ಇದೆ ನೋಡಿ, ಇಬ್ರು ಸೇಮ್. ಇಲ್ಲಿ ಚೇಂಜ್ ಉಂಟು ನೋಡಿ, ಎಲ್ಲ ಹಾಸಿಗೆ ಇದಂತೆ. ಚೆಕ್ ಗೊತ್ತಾಗುದಿಲ್ಲ ಇಬ್ರು ಹೇಳಿ. ಹೇಗೆ ನೋಡಿದ ಸಡನ್ ನೋಡಿದಾಗ ಸೇಮ್ ಸೌಮ್ಯನೇ. ಟೀಚರ್ ಇಲ್ಲ ನೋಡಿ, ನೋಡಿ 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 ನಾಚಿಕೆ ನಗು. ಓಕೆ ನೋಡು, ಆಮೇಲೆ ಸಿಗುವ ನಿಮಗೆ. ನೋಡಿ ಅಮ್ಮ, ಲಿಫ್ಟಿಗೆ ಹಾಕುದು ಲಿಫ್ಟಿಗೆ ಅಂತೆ ಹಾಕಿದ್ದಾರೆ. ಮತ್ತೆ ನೋಡಿ ಒಂದು ಗೋರ್ಲಿ, ಇನ್ನೊಂದು ಇಲ್ಲಿ ಇದ್ದಾರೆ ಅಜ್ಜಿನ ಅಲ್ಲಿ ನೋಡಿ. ನಾಚಿಕೆ 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 ಮುಳ್ಳುಂಟಲ್ಲ ಅದಕ್ಕೆ ಅಜ್ಜಿದ್ದಾರೆ ನಾಚಿಕೆ. ಹಾಯ್
ಮಗಳು ಮಲಗಿದ್ದಾಳೆ. ಎಂತ ಮಾಡೋದು ನೀನು? ಏನಿಲ್ಲ ವಿಡಿಯೋ ವಿಡಿಯೋ ಮಾಡೋದಾ? ಅಲ್ಲಿದ್ದಾರೆ ಅಲ್ಲಿ ಮಣ್ಣು ಮಾಡ್ತಾರೆ ಸಿಕ್ಕಿ ಏನು ಮಾಡಿ ಕೂಲಿ ಹೊಡೆಯಿತು ಏನು ಮಾಡಿದ್ದು ಏನು ಮಾಡಿದ್ದು ತುಳು ತುಳು ಕುದಾಕತ್ತಿದ್ದು ನೋಡಿ ಅಲ್ಲಿ ಒಂದು ಬೋರ್ಡ್ ಉಂಟು ಯಮುನಾ ಗುಡ್ಡೆ ವಂಶಿ 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 ಎಲ್ಲುಂಟು ಬೋರ್ಡು ಅಲ್ಲಿ ಎಲ್ಲಿ ಯಮುನಾ ಗುಡ್ಡೆ ಅದು ಯಮುನಾ ಗುಡ್ಡೆ ಅಲ್ಲ, ಉಮ್ಮನ ಗುಡ್ಡೆ. ಅಲ್ಲಿ ಇಲ್ಲಿ ಉಮ್ಮನ ಗುಡ್ಡ ಇಲ್ಲಿ ಯಮುನಾ ಗುಡ್ಡೆ ಉಂಟು. ಹಾಯ್, ನಾವಿವಾಗ ನೀರ್ಮಾಗ ಹೋಗ್ತಿದ್ದೀವಿ. ಮತ್ತೆ ಹೋಗಿ ಇವರೆಲ್ಲ ಬರ್ತಾರೆ ಎಲ್ಲ, ಅದಿತಿ, ಯಮುನಾ, ದೊಡ್ಡ ದೊಡ್ಡ ಅಜ್ಜಿ, ಮತ್ತೆ ನನ್ನಮ್ಮ, ಅಪ್ಪ, ತಂಗಿ, ಮಗು, ಮತ್ತೆ ದಿವ್ಯಾ. ಅಷ್ಟೇ. ಆಂಟಿ ಆಂಟಿ ಅಷ್ಟೇ ಜನ ಬರೋದು. ಅಕ್ಕನ ಮನೆಯಿಂದ ಇವತ್ತು ಹೊರಟು ಬಂದದ್ದು. ಬರುವಾಗ ಇಲ್ಲಿ ಒನ ಮೀನು ನೋಡಿದ್ವಿ, ಹಾಗೆ ಇಬ್ರು ತಗೊಳ್ಳಿಕ್ಕೆ ಹೋಗಿದ್ದಾರೆ. ಅವನು ಆವಾಗಲೇ ಹೇಳಿದಾನಂತೆ, ನಾನು ನೋಡಿಲ್ಲ. ಹಾಗೆ ಈಗ ಹೊರಡುವಾಗ ಇಲ್ಲಿ ಒನ ಮೀನು ನೋಡಿದ್ದು, ಹಾಗೆ ಇಬ್ರು ತಗೊಳ್ಳಿಕ್ಕೆ ಹೋಗಿದ್ದಾರೆ. ನೋಡಿ ತಗೊಳ್ಳೋ ರೀತಿ ಅತ್ತೆ ಮತ್ತೆ ಅಳಿಯ ಎಲ್ಲರೂ ಬ್ಯಾಕ್ ಇದ್ರು, ಈಗ ಎಲ್ಲರೂ ಹೋದ್ರು. ಅತ್ತೆ ಮತ್ತೆ ಅಳಿಯ ಇಬ್ರು ಮೀನು ತಗೊಳ್ಳಿಕ್ಕೆ ಹೋಗಿದ್ದಾರೆ. ಒಣ ಮೀನು ಅಂದರೆ ಮೊನ್ನೆ ತಗೊಂಡು ಬಂದಿದ್ದು ತುಂಬ ಚೆನ್ನಾಗಿತ್ತು. ಇಲ್ಲಿ ತುಂಬ ಡ್ರೈ ಆಗಿತ್ತು, ನೀರಿನಂಶ ಏನಿರಲಿಲ್ಲ. ಹಾಗೆ ತಗೊಳ್ಳಿಕ್ಕೆ ನಿಂತಿದ್ದಾರೆ ಇಬ್ರು. ಅಲ್ಲಿ ಏನಿಗೆ ಗೊತ್ತಿಲ್ಲ ಎಂಥದ್ದು ಸಹ ಒಣ ಮೀನಿದ್ದು. ನಮ್ಮ ಅಮ್ಮ ಭಾರಿ ಹುಡುಕ್ತಿದ್ದಾರೆ. ನಾನು ಹೋಗಬೇಕಿತ್ತು, ನಾನು ತಗೊಳ್ಳಿಕ್ಕೆ ಹೋಗುದು ಅಂತ ಇದ್ದೆ. ನನ್ನ ಮಗಳು ಮಲಗಿದ್ದಾಳೆ.